ಕೇಳ್ತಾರಣ್ಣ. ಒಂದೇ ಸಲ ಈಗ ನೀವು ಲಂಸಮ್ ವ್ಯವಹಾರ ಮಾತಾಡಿದ್ರ ಇಷ್ಟು ಕೇಳಪ್ಪ ಅಂತಂದ್ರ ನಿಮ್ಮ ಹತ್ರ ದುಡ್ಡು ಎಷ್ಟೈತಿ ಅಣ್ಣ ಅಷ್ಟಕ್ಕೆ ಏಟ್ ಕೊಡ್ತಾರ ನಾನು ಕೇಳ್ತಾನೆ. ಅದ್ರ ಮೇಲೆ ಏನಪ್ಪ ಒಂದು 10 ಒಂದು 15 ಇಲ್ಲ ಅಂದ್ರೆ ಒಂದು 20 ಪೀಸ್ ಹೆಚ್ಚಿಗೆ ಹಾಕ್ತಾನಣ್ಣ ನಾನು. ನೀನ್ ಬೇಕಂದ್ರೆ ಬಂದಾಗ 1/4 kg ವ್ಯವಹಾರ ಮಾಡಿ ಅಂತಂತ ಹೇಳಿದ್ರ ನಾನು 20 ತುಂಡು ಹೆಚ್ಚಿಗೆ ಹಾಕ್ತೀನಿ ಅಂತ ಹೇಳಿರ್ತೀನಿ ನಾನು ನಿನಗೆ. ನೀನು ತಕ್ಕ ಮಾಡ್ಕೊಂಡಾದ್ಮೇಲೆ 20ನ ನಾವು ಸಪ್ರೇಟ್ ತಂದು ನಿನಗೆ ಇವು 20 ಸಪ್ರೇಟ್ ನೋಡ ಅಂತಂತ ಹೇಳಿ ಕೊಡ್ತಾನ ಆತ. ನಮ್ಮ ಹತ್ರ ದುಡ್ಡು ಇಷ್ಟ ಐತಿ ಮಾತಾಡಪ್ಪ ಅಂದ್ರೆ ನೀನ್ ನನ್ನ ಹತ್ರ ಬಿಚ್ಕಾಸ್ ಹೇಳೋಣ. ಈಗ ನನಗೆ ಇವರಿಂದ ಏನು ₹1 ಬರೋದಿಲ್ಲಣ್ಣ, ಹೇಳ್ತಾರ ಕೊಡ್ತಾರ, ಅದು ಕಾಡ್ಸಿ ಕೊಡ್ತಾರ, ಒಂದೇ ಸಲ ಕೊಡೋದಿಲ್ಲ. ಈಗ ನೀನ್ ಹೇಳ್ದಂಗಣ್ಣ ನೀನ್ ಇಷ್ಟಕ್ ಮುಗಿಸು ರವಿ ಅಂತಂದ್ರ ನಾನು ಮುಗಿಸ್ತಾನಣ್ಣ ವ್ಯವಹಾರನ. ಎದಕ್ಕಂದ್ರಣ್ಣ ಈಗ ಅವ್ರಿಗೆ ಫಸ್ಟಿನ ವ್ಯವಹಾರ ನಂಬಿಕೆ ಬರ್ಬೇಕಲ್ಲ. ಈಗ ಅದರಿಂದ ಈಗ 1.5 ವರ್ಷ ಆದ್ರೂ ಅವ್ರು ಸುಮ್ನೆ ಮುಚ್ಚಿಟ್ಕಂದ್ರ ಯಾರ ಹತ್ರನು ₹1 ತಿಂದಿಲ್ಲ. ಅದ್ರಾಗ ಏನ ಅವ್ರ ಮಗಳಿಗೆ ಮುರ ಮಾಡ್ಸಕು ಅವಾಗ ಇವಾಗ 1-2 ಹಿಂಗೆ ಸುಮ್ನೆ ಮಾರ್ಕೊಂತದಾರಣ್ಣ. ಅವ್ರು ಯಾರಿಗೂ ಹಿಂಗ 100 ಗ್ರಾಮು 1/4 kg ಅಷ್ಟು ವ್ಯವಹಾರನೇ ಮಾಡಿಲ್ಲಣ್ಣ, ಅಷ್ಟು ಪರಿಚಯ ಅಲ್ಲ. ಅವ್ರಿಗೆ ಎಂದೋ ಬಸ್ ಹತ್ಕೆ ಬಂದ್ರ ಸಿಟಿ ನೋಡಿರೋಣ ಅವ್ರು. ನೀವ್ ಇವತ್ತು ಕಾರ್ ತಂದಿರಲ್ಲ ಅವ್ರ ಹಳಿಯ ಬಂದು ಹೇಳೇನಣ್ಣ ಕಾರ್ ತಗೊಂಬಂದಿದ್ರಪ್ಪ ಅಂತಂತ ಹೇಳ್ಬಿಟ್ಟಣ. ಅದಕ್ಕೆ ಏನಪ್ಪ ಅವ್ರು ಕಾರ್ ತಗೊಂಬಂದಿದ್ರ ಅಂತ ಕಸ್ಕಿಸ್ಕೊಂಡ್ ಹೋದ್ರಿ ಹಂಗಪ್ಪ ಅಂತಂತ ಕೇಳಿದ್ರು ನನಗೆ. ನೀವ್ ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಅಂತ ಜನ ಅಲ್ಲ ಅವ್ರು, ನೀವ್ ನನ್ನ ನಂಬಿಕೆ ಮೇಲೆ ಕಳ್ಸಂತ ಹೇಳಿ ಅವ್ರಿಗೆ ಧೈರ್ಯ ಹೇಳಿ ಬಂದಣ ನಾನು ಈ ಕಡೆ ಸೈಡಿಗೆ. ಈಗ ನಿಮ್ ಕೈಲಿ ಎಷ್ಟು ದುಡ್ಡು ಐತಣ್ಣ, ಯಾರ ಹತ್ರ ನೀವ್ ₹1 ಕೇಳಕ್ ಹೋಗ್ಬೇಡ್ರಿ. ನಿನ್ನ ಹತ್ರ 10,000 ಐತೆ, 10,000ಕ್ಕೆ ಏನ್ ಎಷ್ಟು ಮಾತಾಡಕ್ ಹೇಳು, ಇಷ್ಟು ಮಾತಾಡ್ತಾನೆ ಒಂದ್ ಹೆಚ್ಚಿಗೆ ತಗೊಂಡ್ ಹೋಗು. ಸಣ್ಣದ್ರಿಂದ ನಾವು ವ್ಯವಹಾರ ಮಾತಾಡಕಣ. ಈಗ ಒಂದ್ ತಟ್ಟಿ ಅನ್ನ ಐತೆ ಅಂತಂದ್ರೆ ಒಂದೇ ಸಲ ತಿನ್ನಕ್ಕಾಗಲ್ಲಣ್ಣ. ಕೈಯಾಗ ಎಷ್ಟು ಬರ್ತೈತಿ ಬಾಯಿ ಎಷ್ಟು ಹಿಡಿಸ್ತೈತಿ ಅಷ್ಟೇ ತಿನ್ಬೇಕು. ಒಂದೇ ಸಲ ತಿನ್ನಕ್ ಆಗೋದಿಲ್ಲ ಯಾವ್ದನ್ನ. ಏನು ಇವತ್ತು ನಾವು ಇಲ್ಲಿಂದ ಅಲ್ಲಿಗೆ ಬಂದು 2 ಸಲ ಬರುವಾಗ ನಮ್ಗೆ ಈ ಸ್ವಲ್ಪ ಮಾಲ್ ತಗೊಂಡ್ರೆ ನಮ್ಗೆ ಏನು ಪ್ರೈಸಲ್ಲ. ಮಾತಾಡಿ ಇಲ್ಲಿ ಪಕ್ಕದಲ್ಲಿ ಇದ್ದೇನೆ. ಹಲೋ ಕೇಳ್ತಾನ? ಯಾರಣ್ಣ? ನಾನು ಅವನ ತಮ್ಮ. ಹೇಳಿ ಅಣ್ಣ. ಕಾರಲ್ಲಿ ಡ್ರೈವಿಂಗ್ ಮಾಡ್ತಿದ್ದೀನಲ್ಲ ಅವನೇ. ನಿಮ್ಮ ಹೆಸರು ಅಣ್ಣ? ನಂದು ಹರೀಶ್. ಹೇಳಣ್ಣ. ಅಣ್ಣ ಇವಾಗ ನೀವು ಅಲ್ಲಿ ಮಾಲ್ ಕೊಡ್ತೀರಾ, ನೀವೆಲ್ಲ ನಾವಿಲ್ಲಿಂದ ದುಡ್ಡು ತಗೊಂಡ್ ಬರ್ಬೇಕಂತ. ನಾವು ದುಡ್ಡು ತಗೊಂಡ್ ಬಂದು ಯಾವ ವಿಶ್ವಾಸ ಮೇಲೆ ನಾವು ದುಡ್ಡು ತಗೊಂಡ್ ಬರೋದು ಎಲ್ಲಿ ಅಣ್ಣ? ನಾನೀಗ ಅಣ್ಣನ ನಂಬಿಕೆಂದು ಅಣ್ಣನ ವಿಶ್ವಾಸ ಇಲ್ಲದೆ ಅಷ್ಟು ದೂರದಿಂದ 1/2 kg ಮಾಲ್ ತಗೊಂಡ್ ಬರ್ತಿದ್ದೇನೆ ಅಣ್ಣ. ಅಣ್ಣ ಅದೇ ಅದು ನೀವು 1/2 kg ಮಾಲ್ ತಂದಿದ್ರು ನೀವು ಕೊಟ್ಟದೆಷ್ಟು ಅಣ್ಣ? ಅಲ್ಲಣ್ಣ ಈಗ ಒಂದ್ ಪಾತ್ರೆಗೆ ಅನ್ನ ಮಾಡ್ತಾರಂತಂದ್ರ ಎಲ್ಲಾ ಅಕ್ಕಿನ ಈಜಿಗೆ ನೋಡ್ತಾರಣ್ಣ. 2-3 ಅನ್ನ ಆಗೈತಿಲ್ಲ ಅಂತ 2-3 ಈಜಿಗೆ ನೋಡ್ತಾರಣ್ಣ. ಪಾತ್ರೆಗೆ ಅನ್ನ ಎಲ್ಲ ಈಜಿಗೆ ನೋಡಕತ್ತ ಹಂಗೆಲ್ಲ ಏಕೆ ನಾವೊಂದು ಹೇಳಲ್ಲ, ಇದು ಏನು ಡೌಟ್ ಅಲ್ಲ, ಒಂದು ವ್ಯವಹಾರ ಮಾತಾಡೋದು. ನೀವು ಕರೆಕ್ಟ್ ಆಗಿ ಅಲ್ಲಿ ಒಂದು ತೋರಿಸಿದ್ರು ಅವರು ನಮ್ಗೆ ಒಂದು ಹೆಂಗೆ ನೋಡುದಂತ ಒಂದು ಚಾನ್ಸ್ ಕೊಡ್ಲಿಲ್ಲ. ಏನು ನಿಮ್ಗೆ ಹೆದರಿಕೆ ಹೋದ, ಆದ್ರೂ ನಿಮ್ಮಷ್ಟು ನಿಮ್ಗಿಂತ ಜಾಸ್ತಿ ಹೆದರಿಕೆ ನಮ್ಗಿರುತ್ತೆ. ಏನು ಹಣದ ನಿಮಗೆ ಯಾಕೆ ಹೆದರಿಕೆ ಇರ್ತತಣ್ಣ? ನೀವು ಕಾಲಿಗೆ ಬಂದಿರೋದಣ್ಣ, ನಾವು ಮಾಲ್ ತಗೊಂಬಂದಿರೋದು ಗಾಡಿ ಸಿಕ್ಕಿಲ್ಲ, ಹಾಲಿನ ಡೈರಿ ಹಚ್ಕೊಂಬಂದ ಅದು ಯಾವ್ದೋ ಹಳ್ಳಿಯಾಗ ಇಳಿಸ್ಯಾರ. ಅಲ್ಲಿಂದ ನಾವು ಅಷ್ಟೊತ್ತನೇ ಜನ ಇಲ್ಲಪ್ಪನೆಲ್ಲ ಯಾರನ್ನ ಕೇಳ್ಕೊಂಡು ಬಂದಿವಣ್ಣ ರೋಡಿಗೆ. ನೀವು ರೋಡಿಗೆ ನಾವು ಅಷ್ಟು ದೂರದಿಂದ ನಡ್ಕೊಂಡ್ ಬಂದಾದ್ಮೇಲೆ ಗೊತ್ತಾಗಿರೋದು ನನಗೆ. ಹಲೋ ಅಣ್ಣ. ಹಲೋ, ನಾವೀಗ ಅಣ್ಣ 1/4 kg ಮಾಲಿಗೆ ಎಷ್ಟು ದುಡ್ಡು ಕೊಡ್ತೇವೆ ಫಸ್ಟ್ 1/4 kg ಸ್ಟಾರ್ಟ್ ಮಾಡೋಣ. ಅಣ್ಣ ಆಯ್ತು, ಅಷ್ಟರಿಂದನೇ ಸ್ಟಾರ್ಟ್ ಮಾಡೋಣ. ಗೊತ್ತಾಯ್ತಾ? 1/4 kg ಮಾಲಿಂದ ನಾವು ಸ್ಟಾರ್ಟ್ ಮಾಡುವ. ಆದ್ರೆ ನೀವು 1/4 kg ಮಾಲ್ಗೆ ನಾವು ದುಡ್ಡು ತರ್ತೇವೆ. ನಾವು ಎಲ್ಲಿಗೆ ಬರಬೇಕು? ಇವತ್ತು ಬಂದ ಜಾಗಕ್ಕೆ ಬರ್ಬೇಕಾ? ಹೌದಣ್ಣ. ನೀವು ಸ್ವಲ್ಪ ಮುಂದೆ ಬರ್ಲಿಕ್ಕೆ ಆಗಲ್ವಾ? ಅಲ್ಲಿಗೆ ನೀವು ನಿನ್ನೆ ಬಂದ್ನಲ್ಲ, ಅಲ್ಲಿಗೆ ಬರೋದಕ್ಕೆ ಅವ್ರ ಹಳಿಯಾಗ ಅಷ್ಟು ದೂರ ಹೋಗ್ಬಾರ್ದು ಅಂತ ಹೇಳಿದ್ರು ಅಣ್ಣಾರು. ನಂಬಿಕೆ ಐತಿ, ನೀನ್ ಯಾಕೆ ತಲೆ ಕೆಡ್ಸಿಂದಿ, ನಾನು ಅವ್ರ ಹತ್ರ ಕೆಲಸ ಮಾಡ್ಬೋದು, ಸುಮ್ಮನೆ ಇರೋ ಮರೆ, ನೀನ್ ಯಾಕೆ ಟೆನ್ಷನ್ ತಗಂತಿ ಅಂತ ಹೇಳಿ ನಾನು ಅವನ್ನ ಅಲ್ಲಿಂದ ಇನ್ನು ಮುಂದೆ ಕರ್ಕೊಂಬಂದಾನ. ಓಕೆ, ನೋ ಪ್ರಾಬ್ಲಮ್. ಹಾಗಾದ್ರೆ ನಾವು ಒಂದು ಐಡಿಯಾ ಮಾಡುವ. ನಾವೊಂದು ಈಗ ರಾತ್ರಿ ಡೀಲ್ ಮಾಡೋದು ಬೇಡ, ನಾವು ಹಗಲೇ ಡೀಲ್ ಮಾಡುವನಾ? ಓಕೆ ಅಣ್ಣ, ಅದ್ರಾಗೇನು ಸಂಬಂಧ ಅಣ್ಣ, ಹಗಲತ್ನಾಗ ಮಾಡಂತಾಗ. ಓಕೆ. ನಾನು ಯಾವುದಕ್ಕೆ ಒಂದು ನಿಮಿಷ, ನಾನು ನಿಂಗೆ ಬೆಳಿಗ್ಗೆ
ಕಾಲ್ ಮಾಡ್ತೀನಿ. ಹೌದಣ್ಣ, ಇವತ್ತು ನಾಳೆ ಶುಕ್ರವಾರ ಐತಿ, ನಿಮಗೂ ಒಳ್ಳೆ ವಾರ ಐತಿ. ನಾವು ದೇವ್ರಿಗೆ ಹೋಗ್ಬೇಕಾ, ನಾಳೆ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು 10 ಗಂಟೆ ಮೇಲೆ ಮಾತಾಡೋಣ ಏನಣ್ಣ? ಓಕೆ, ಒಂದು ನಿಮಿಷ. ನಾನು ಈಗ ಎಂತದಕ್ಕೆ ನಾನು ನಿಂಗೆ ಈಗ ನಾಳೆ ನಿಂಗೆ ಎಲ್ಲ ಬೆಳಿಗ್ಗೆ ಒಂದು ಕ್ಲಿಯರ್ ಆಗಿ ನಾನು ಕಾಲ್ ಮಾಡ್ತೇನೆ ನಿನಗೆ. ಓಕೆ, ಕ್ಲಿಯರ್ ಮಾಡಿ ನಾವು ವ್ಯವಹಾರ ಸ್ಟಾರ್ಟ್ ಮಾಡುವ. ಓಕೆ ಓಕೆ ಅಣ್ಣ, ಮಾಡೋಣ. ಒಂದಂತ ಹೇಳ್ತಾನೋಣ, ಇನ್ನೊಬ್ರಿಗೆ ವಿಚಾರ ಗೊತ್ತಾಗ್ಬಾರ್ದು. ಇನ್ನೊಬ್ರಿಗೆ ವ್ಯವಹಾರ ಗೊತ್ತಾಗಲ್ಲ. ಯಾಕೆಂದ್ರೆ ಈಗ ಇನ್ನೊಬ್ರಿಗೆ ಗೊತ್ತಾಗಲ್ಲ, ನಿಮ್ಗಿಂತ ತೊಂದರೆ ಜಾಸ್ತಿ ನಮ್ಗಿದೆ, ಗೊತ್ತಾಯ್ತಾ? ನೀವು ಅಲ್ಲಿಂದ ನಾವು ಅಲ್ಲಿಂದ ಮಂಗ್ಳೂರಿಗೆ ತರಬೇಕು, ಮಂಗ್ಳೂರಲ್ಲಿ ಏಜೆಂಟ್ಗೆ ಕೊಡ್ಬೇಕು, ನಮ್ಗೂ ಸ್ವಲ್ಪ ಕಷ್ಟ ಇದೆ, ಗೊತ್ತಾಯ್ತಾ? ಅಣ್ಣ ನಾನು ಒಂದ್ ಹೇಳ್ತಾನೋಣ, ನಿನಗೆ 4 ರೂಪಾಯಿ ಉಳಿಯಂಗೆ ವ್ಯವಹಾರ ಮಾತಾಡಿಸಿ ಕೊಡ್ತೇನೆ ಹೊರತು ನಿನಗೆ ನೀನ್ ತಂದು ಕೊಟ್ಟಿರೋ ದುಡ್ಡಾಗ ನಿನಗೆ 10 ರೂಪಾಯಿ ಲಾಸ್ ಆಗಂಗ ನನಗೆ ವ್ಯವಹಾರ ಮಾತಾಡಲ್ಲ ಅಣ್ಣ. ನಿನಗೆ 4 ಆ 4 ರೂಪಾಯಿದಾಗ ನನಗೆ 1 ರೂಪಾಯಿ ಉಳಿಯಂಗೆ ವ್ಯವಹಾರ ಮಾತಾಡ್ತೀನಿ ಅತ್ತ. ನೀನ್ ಹಿಂಗ್ ಮಾತಾಡ್ರವಿ ಅಂತ ನಾನು ಹಂಗೆ ಮಾತಾಡ್ತಾನೆ ವ್ಯವಹಾರನ. ಅವ್ರು 10 ರೂಪಾಯಿ ಹೆಚ್ಚಿಗೆ ಕೇಳಿದ್ರನ್ನ ಫಸ್ಟಿನ ವ್ಯವಹಾರ ಸುಮ್ನಿರ್ಬೇಕು ನೋಡು, ವ್ಯವಹಾರ ಮಾಡ್ಕೊಳನ. ಆಮೇಲೆ ಇದ್ದಕ್ಕಂದ್ರೆ ಅವ್ರು ಅದ್ರ 4 ರೂಪಾಯಿ ಕಂಡ್ರ ಅವ್ರಿಗೆ ಆಸೆ ಬರ್ತೈತಿ. ಆಮೇಲಿಂದ ನೀನ್ ಏನ್ ಹೇಳ್ತಿ ಅದ್ರಾಗ ನಿನಗೆ 4 ರೂಪಾಯಿ ಉಳಿಯಂಗ, ಅವ್ರಿಗೆ 4 ರೂಪಾಯಿ ಉಳಿಯಂಗ, ನನಗೆ 1 ರೂಪಾಯಿ ಉಳಿಯಂಗ ವ್ಯವಹಾರ ಮಾತಾಡೋಣಂತೆ. ಓಕೆ, ನೋಡೋಣ. ನಾವು ಈಗ ನಾವು ಇವತ್ತು ತರ ಆಗ್ಬಾರ್ದು. ನಾನು ಇವತ್ತು ಬೆಳಿಗ್ಗೆ ನೋಡಿ ನೀವು ನೋಡ್ಲಿಕ್ಕೆ ಬಿಡ್ಲಿಲ್ಲ. ನಾವು ದುಡ್ಡು ಕೊಡುವಾಗ ನೀವು ಮಾಲ್ ಕ್ಲಿಯರ್ ಆಗಿ ನಮ್ಗೆ ತೋರಿಸ್ಬೇಕು. ಆಯ್ತಣ್ಣ, ನೀನು ಕೈಯಾರ 10 ತಕ್ಕೊಂಡು ಚೆಕ್ ಮಾಡಿ ದುಡ್ಡು ಕೊಡು. ಇಲ್ಲ ಅಂತಂದ್ರೆ ಆಯ್ತಲ್ಲಣ್ಣ, ನಾವು ವ್ಯವಹಾರ ಏನ್ ಮಾತಾಡ್ತೀವಲ್ಲ ಅದನ್ನ ವ್ಯವಹಾರದ ದುಡ್ಡನ್ನ ಅವ್ರ ಕೈ ಕೊಟ್ಟು ಕಳ್ಸೋಣ. ನನ್ನ ಕಮಿಷನ್ ದುಡ್ಡು ನಾನು ನಿನ್ ಜೊತೆಗೆ ಬರ್ತಾನೆ. ನೀನ್ 2 ದಿನ ಎಲ್ಲಿ ದೇವಸ್ಥಾನ ಮಕ್ಕಂದ್ರೆ ದೇವಸ್ಥಾನ ಮಕ್ಕಂತಾನೆ, ನೀನಿಲ್ಲ ಮನ್ಯಾಗ ಮನಸ್ಸಂದ್ರೆ ಮನ್ಯಾಗ ಮನಸ್ತಾನೆ. 2 ದಿನ ಉಣ್ಣಲ್ಲ ಅಲ್ಲಿಗೆ ಬಂದ್ಮೇಲೆ ನನ್ನ ಕಮಿಷನ್ ದುಡ್ಡು ಏನೈತೆ ನನಗೆ ಕೊಡೋಣ. 2 ದಿನ ಆದ್ಮೇಲೆ ಮತ್ತೆ ಹಂಗ ಕಂಟಿನ್ಯೂ ಯಾವಾರಕ ಹೋಗ್ಬಿಡೋಣಪ್ಪ ಅಂತಂದ್ರೆ ಅಲ್ಲಿಂದ 3 ಯಾವಾರಕ ಬರೋಣ ಅಂತ ಆತ. ನನ್ನ ಕಮಿಷನ್ ದುಡ್ಡು ನೀವು ಅಲ್ಲಿ ಕೊಟ್ರಿ ಅಂದ್ರ ಈ ನಿಮಗೆ ಬಂದಿರ್ತತಣ್ಣ ದುಡ್ಡು. ನನ್ನ ಕಮಿಷನ್ ದುಡ್ಡು ನನಗೆ ಕೊಟ್ಟಿರಂದ್ರೆ ನಿಮಗೆ ದುಡ್ಡು ಬಂದಿರ್ತತ. ಇದ ದುಡ್ಡನ್ನ ಮತ್ತೆ ಯಾವಾರಕ ಹೋಗೋಣಪ್ಪ ಅಂತಂದ್ರ 3 ಆ ಕಡೆಯಿಂದ ಬರೋಣ ಅನ್ನಾರ, ನಿಮ್ ತಮ್ಮರು ನಾನು 3 ಬರೋಣ. 3 ಬಂದು ಹಿಂಗ ಆತು ಮಾಡಿವಿ. ಬರ್ರಿ ನೀವು ಬರ್ರಿ, ಅವತ್ ಬಂದ್ರೆ ಅಲ್ಲಿಗೆ ಯಾರ ಬರ್ರಿ, ಇಲ್ಲ ಸ್ವಲ್ಪ ಮುಂದಕ್ಕೆ ಬರ್ರಿ ಅಂದ್ ಸ್ವಲ್ಪ ಮುಂದಕ್ಕೆ ಕರ್ಸಿ ಅಂದ್ ನೀವೇನ್ ದುಡ್ಡು ಕೊಟ್ಟಿರ್ತೀರಲ್ಲ ಆದ್ರೆ ನಾನು ಅಣ್ಣಾರ ಹತ್ರ ಇಸ್ಕೊಂಡ್ ಕಮಿಷನ್ ದುಡ್ಡನ್ನು ನಾನು ಮನೆಗೆ ಕಳಿಸ್ತೇನೆ. ಆ ದುಡ್ಡನ್ನ ಮತ್ತೆ ವಾಪಸ್ ನಿನ್ ಜೊತೆ ಬರ್ತಾನಾತ. ಅಲ್ಲ, ನೀವೀಗ ನಾವೀಗ ನಿಮ್ಮ ಹತ್ರ ದುಡ್ಡು ಕೊಡುವಾಗ ನೀವು ಮಾಲ್ ನಮ್ಮ ಹತ್ರ ಕೊಡ್ಬೇಕಾಗ್ಲಿ ಕೈಗೆ. ನಿಮ್ ಕೈಯಾಗ ಕೊಟ್ಟು ನಾನು ನಿನ್ ಜೊತೆ ಬರ್ತಾನಲ್ಲಣ್ಣ. ನೀನ್ ಬರ್ಬೇಕು. ಓಕೆ. ಇನ್ ಏನಿದೆ ನಾನು ನಿಂಗೆ ನಾಳೆ ಬೆಳಿಗ್ಗೆ ಕ್ಲಿಯರ್ ಆಗಿ ಮಾತಾಡ್ತೇನೆ. ಓಕೆ, ಸರಿ ಅಣ್ಣ. ಓಕೆ, ಬೆಳಿಗ್ಗೆ ಕಾಲ್ ಮಾಡ್ತೇನೆ ನಾನು. ಓಕೆ.